ಸೆಪ್ಟೆಂಬರ್ 21 ವರ್ಲ್ಡ್ ಆಲ್ಝೈಮರ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದ್ದು, ಅಂತೆಯೇ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಪೇಜ್ ವತಿಯಿಂದ ಮಂಗಳೂರಿನ ಕದ್ರಿ ಪಾರ್ಕ್ನ ಸ್ವರ್ಣ ಕಲಾಮಂಟಪದಲ್ಲಿ ವರ್ಲ್ಡ್ ಆಲ್ಝೈಮರ್ ಡೇಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ಬಲೂನು ಹಾರಿ ಬಿಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಂಗಳೂರು ಡಿಸಿಪಿ ಹರಿರಾಮ್ ಶಂಕರ್ ಅವರು ಮಾತನಾಡಿ, ಹಿರಿಯರಲ್ಲಿ ಕಂಡುಬರುವ ಮರೆಯುವ ಕಾಯಿಲೆ ಇದಾಗಿದ್ದು, ನನ್ನ ಅಜ್ಜ ಅಜ್ಜಿಗೂ ಈ ಕಾಯಿಲೆ ಇತ್ತು. ಅವರ ಕಷ್ಟ ನನಗೆ ಗೊತ್ತಿದೆ ಮತ್ತು ಅವರನ್ನು ಕೇರ್ ಮಾಡುವವರನ್ನ ನಾವು ಗೌರವಿಸಬೇಕು. ಯಾಕೆಂದ್ರೆ ಆಲ್ಝೈಮರ್ ಕಾಯಿಲೆ ಬಂದವರನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು. ಅವರ ಮೇಲೆ ಯಾವುದೇ ಸಿಟ್ಟು ತೋರಿಸದೆ ಅವರನ್ನ ಕೇರ್ ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ನನ್ನ ತಾಯಿಯ ತಂದೆ ಅಜ್ಜ ಅವರು ಪಾಲ ಸೆಂಟ್ ಥಾಮಸ್ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದರು. 37 PhD ಥೀಸಿಸ್ ಗೈಡ್ ಮಾಡಿದರು. ನನ್ನ ಗ್ರ್ಯಾಂಡ್ ಮದರ್ ಡೆತ್ ಆಗಿದ ನಂತರ ವಿತಿನ್ 2 years ಹಿ ಹ್ಯಾಡ್ ಫಾಸ್ಟ್ ಪ್ರೋಗ್ರೆಸಿಂಗ್ ಡಿಮೆನ್ಷಿಯಾ. ಫ್ರಮ್ ದ ಡೇ ಆಫ್ ಮೈ ಗ್ರ್ಯಾಂಡ್ ಮದರ್ಸ್ ಡೆತ್ ಐ ಕುಡ್ ಸಿ ದ ಡಿಗ್ರೇಡೇಷನ್ ಇನ್ ಹಿಸ್ ಮೆಮರಿ. In 1 year he lost his memory completely and he got bedridden, and in another year he died. So ashtu ಒಂದು this happened at the age of 84-85, and around 82-83 years he used to travel across Kerala in KSRTC buses. He was more active than any of us who were younger. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಅವರೇ ಟೀ ಮಾಡ್ತಾರೆ, ಅವರೇ ವಾಕಿಂಗ್ ಹೋಗ್ತಾರೆ, ಅವರೇ ಬುಕ್ಸ್ ಓದ್ತಾರೆ. ಸೊ ಅಷ್ಟು ಆ್ಯಕ್ಟಿವ್ ಮತ್ತು ಇಂಟೆಲಿಜೆಂಟ್ ಇದ್ದರು ನನ್ನ ಅಜ್ಜ. ಆದರೂ ಕೂಡ ಒಂದು ಶಾಕಿಂಗ್ ಇವೆಂಟು ಗ್ರ್ಯಾಂಡ್ ಮದರ್ಸ್ ಡೆತ್ತಿಂದ ಎಷ್ಟು ಡಿಟಿರರೇಟ್ ಆಗಿದೆ ಅಂದರೆ ವಿತಿನ್ 2 years ಅವ್ರದ್ದು ಡೆತ್ ಆಗಿದೆ. ನಾವು 100+ ಡೆಫಿನೆಟ್ಲಿ ಬದುಕ್ತಾರೆ, ಕಡ್ಡಾಯವಾಗಿ ಬದುಕ್ತಾರೆ. 100+ ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಮತ್ತು ಆವಾಗಲೂ ಅವ್ರದ್ದು ಮೆಮರಿ ಶಾರ್ಪ್ ಇರ್ತದೆ ಅಂತ ಎಲ್ಲ ನಮ್ಮ ಅನಿಸಿಕೆ ಇತ್ತು. ಆದರೆ ವಿತಿನ್ 2 years ನನ್ನ ಅಜ್ಜ ತೀರ್ಕೊಂಡಿದ್ರು. ನಿಟ್ಟಿ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಉಪಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ ಅವರು ಮಾತನಾಡಿ, ಇದು ಪ್ರಸ್ತುತ ಸಮಾಜಕ್ಕೆ ಬೇಕಾಗಿರುವ ಕಾರ್ಯಕ್ರಮ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಹಿರಿಯರು ಆಲ್ಝೈಮರ್ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಅವರನ್ನ ನೋಡಿಕೊಳ್ಳುವ ಕುಟುಂಬದವರ ಜವಾಬ್ದಾರಿ ಏನು, ಅವರನ್ನ ಯಾವ ರೀತಿ ನೋಡಿಕೊಳ್ಳಬೇಕು ಎನ್ನುವುದು ತಿಳಿಸುವ ಅಗತ್ಯವಿದೆ ಎಂದು ಹೇಳಿದರು. Alzheimer's disease is one of the major geriatric problem. We say that our country is young nation. More than 50% of the population is less than 25. But what about our geriatric population? Above 60, almost now 10% of the population is above 60 years, and is expected that is going to grow faster compared to the previous decade or century because of the increased life expectancy. And we are going to see more illnesses related to geriatric problems. And once again here I want to congratulate Prabha for bringing geriatric people together and creating awareness about problems of the geriatric group of patients. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಮಾತನಾಡಿ, ಹಿರಿಯ ನಾಗರಿಕರಲ್ಲಿ ಕಂಡುಬರುವ ಈ ಕಾಯಿಲೆಯ ಬಗ್ಗೆ ಅವರನ್ನ ಯಾವ ರೀತಿ ಕೇರ್ ಮಾಡಬೇಕು ಮತ್ತು ಆ ಕಾಯಿಲೆಯ ಬಗ್ಗೆ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಪೇಜ್ ಸದಾ ಕಾರ್ಯನಿರ್ವಹಿಸುತ್ತಿದೆ. ಇದು ಶ್ಲಾಘನೀಯ ಎಂದು ಹೇಳಿದರು. ವಿಶೇಷವಾಗಿ ಹಿರಿಯ ನಾಗರಿಕರಲ್ಲಿ ಬರುವಂತಹ ಈ ಒಂದು ಡಿಸೀಸನ್ನು ಪ್ರಾರಂಭಿಕ ಹಂತದಲ್ಲಿ ಅದನ್ನು ಕಂಡುಹುಡುಕುವ ಮೂಲಕ ಇದರ ಬಗ್ಗೆ ಒಂದು ರೀತಿಯ ಜನಜಾಗೃತಿಯನ್ನು ಮೂಡಿಸಬೇಕು, ಅರಿವು ಮೂಡಿಸಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ರೀತಿಯಲ್ಲಿ ಯಾರು ಫ್ಯಾಮಿಲಿ ಮೆಂಬರ್ಸ್ ಅವರನ್ನು ನೋಡದಿರುವಾಗ ಮತ್ತೆ ನಮ್ಮ ಸಂಸ್ಥೆಯಿಂದ ಅವರನ್ನು ಪೂರ್ತಿಯಾಗಿ ಅವರ ಜೀವನ ಪೂರ್ತಿ ಅವರ ಉಸಿರಿರುವವರೆಗೆ ಅವರನ್ನು ನೋಡಬೇಕೆನ್ನುವಂಥ ಇರಾದೆಯನ್ನು ಇಟ್ಕೊಂಡು ಈ ಸಂಸ್ಥೆಯು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇದೇ ವೇಳೆ ಹಿರಿಯ ನಾಗರಿಕರ ಉಪಯೋಗಕ್ಕಾಗಿ ಲೈಫ್ ಲೈನ್ ಫಾರ್ ಎಲ್ಡರ್ಸ್ ಎನ್ನುವ ಪುಸ್ತಕವನ್ನ ಗಣ್ಯರು ಉದ್ಘಾಟಿಸಿದರು. ಬಳಿಕ ಸೆಪ್ಟೆಂಬರ್ ವರ್ಲ್ಡ್ ಆಲ್ಝೈಮರ್ ತಿಂಗಳಲ್ಲಿ ವಿವಿಧ ಸ್ಪರ್ಧೆಯನ್ನ ಆಯೋಜಿಸಿದ್ದು ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಈ ಸಂದರ್ಭ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮಂಗಳೂರಿದರ ಸೀನಿಯರ್ ಸಿವಿಲ್ ಜಡ್ಜ್ ಪೃಥ್ವಿರಾಜ್ ಜಿ ವರ್ಣೇಕರ್, ಮೂಡ ಅಧ್ಯಕ್ಷರಾದ ರವಿಶಂಕರ್ ಮಿಜರ್, ತುಳು ಕನ್ನಡ ಚಲನಚಿತ್ರ ನಟ ನವೀನ್ ಡಿ ಪಡೀಲ್, ಪೇಜ್ನ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಪ್ರಭಾ ಅಧಿಕಾರಿ ಎಂಆರ್, ಸೆಕ್ರೆಟರಿ ಜೆರಾಟಿನ್ ಡಿಸೋಸಾ, ಜಾಯಿಂಟ್ ಸೆಕ್ರೆಟರಿ ಮೋಹನ್ ರಾಜ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.
ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.